ಪುಂಜಾಲಕಟ್ಟೆಯಲ್ಲಿರುವ ಕೇಂದ್ರ ಕಚೇರಿ ಹೊಂದಿರುವ ಪಿಲಾತಬೆಟ್ಟು ವ್ಯವಸಾಯ ಸೇವಾ ಸಹಕಾರಿ ಸಂಘದ ವತಿಯಿಂದ ಕೋವಿಡ್-19 ವಾರಿಯರ್ಸ್ ಆಗಿ ಸೇವೆ ಸಲ್ಲಿಸುತ್ತಿರುವ ಪುಂಜಾಲಕಟ್ಟೆ ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯರು ಮತ್ತು ಆರೋಗ್ಯ ಸಿಬ್ಬಂದಿಗಳಿಗೆ ಸನ್ಮಾನ ಹಾಗೂ ಸುರಕ್ಷತಾ ಸಾಮಗ್ರಿ ವಿತರಣಾ ಕಾರ್ಯಕ್ರಮವು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಜರುಗಿತು। ಸಂಘದ ಅಧ್ಯಕ್ಷ ಕೆ ಲಕ್ಷ್ಮೀನಾರಾಯಣ ಉಡುಪ ಅವರು ಸನ್ಮಾನಿಸಿ ಮಾತನಾಡಿ, ಸಮಾಜದ ಜನರ ಆರೋಗ್ಯ ರಕ್ಷಣೆಗಾಗಿ ತಮ್ಮನ್ನು ಸಮರ್ಪಿಸಿಕೊಂಡು ಕೊರೋನಾ ನಿರ್ಮೂಲನಾ ಹೋರಾಟದ ಒತ್ತಡದಲ್ಲಿ ತಮ್ಮ ಜೀವನವನ್ನು ಪಣವಾಗಿಟ್ಟುಕೊಂಡು ಸೇವಾ ತತ್ಪರರಾಗಿರುವ ವೈದ್ಯರು ಸಿಬ್ಬಂದಿ ಅವರ ಸೇವೆ ಅಮೂಲ್ಯವಾಗಿದ್ದು ಅವರನ್ನು ಗೌರವಿಸುವುದು ಸಮಾಜದ ಕರ್ತವ್ಯ ಎಂದು ಹೇಳಿದರು। ಡಾಕ್ಟರ್ ಮತ್ತು ನರ್ಸ್ಗಳಿದ್ದಷ್ಟು ಒತ್ತಡ ಯಾರಿಗಿಲ್ಲ, ಯಾಕಂದರೆ ನಾವು ಪೊಲೀಸ್ ಅಧಿಕಾರಿಗಳಿರ್ಬೋದು ಅಥವಾ ಬೇರೆ ಬೇರೆ ಅಧಿಕಾರಿಗಳಿರ್ಬೋದು ಅವರಿಗೆ ಒತ್ತಡ ಇದೆ, ಆದರೆ ವೈದ್ಯಾಧಿಕಾರಿಗಳಿಗೆ ಮತ್ತು ಅವರ ಸಿಬ್ಬಂದಿಗಳಿಗೆ ತುಂಬ ಒತ್ತಡ, ಯಾಕಂದರೆ ಬೇರೆ ಬೇರೆ ಪೇಷಂಟ್ಗಳು ಬರ್ತಾರೆ, ಅದ್ರ ಜೊತೆಯಲ್ಲಿ ಕೊರೋನಾ ಇದ್ದವರು ಬರ್ತಾರೆ, ಆದರೆ ಅವರೆಲ್ಲರ ನೋವನ್ನು ಅವರ ಸ್ಪಂದಿಸಿ ಅದೇ ರೀತಿ ಅವರಿಗೆ ಅವರ ರೋಗವನ್ನು ಅವರಿಗೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಅವರಿಗೆ ಸ್ಪಂದಿಸಿ ಇಷ್ಟು ಪುಂಜಾಲಕಟ್ಟೆ ವೈದ್ಯಾಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಒಳ್ಳೆಯ ಸೇವೆ ಮಾಡಿದ್ದಾರೆ। ಖಂಡಿತವಾಗಿಯೂ ಇವರ ಸೇವೆಗೆ ನಾವು ಕೊಡುವಂಥ ಒಂದು ಗೌರವಣೆ ಭಾರಿ ಸಣ್ಣದು, ಖಂಡಿತವಾಗಿ ನಮ್ಮ ಮನಸ್ಸಲ್ಲಿದೆ। ಆದರೆ ನಮ್ಮ ಸಹಕಾರಿ ಕ್ಷೇತ್ರದಿಂದ ಇವರ ಈ ಸೇವೆಗೆ, ಯಾಕಂದರೆ ಇಡೀ ದೇಶದಲ್ಲಿ ಒಂದು ವೇಳೆ ಇವತ್ತು ಈ ಕೊರೋನಾ ಕಂಟ್ರೋಲ್ ಬರಬೇಕಿದ್ರೆ ವೈದ್ಯಾಧಿಕಾರಿ ಮತ್ತು ಸಿಬ್ಬಂದಿಗಳ ಸೇವೆ ಅಮೂಲ್ಯ, ಯಾಕಂದರೆ ಅವರ ಸೇವೆಗೆ ನಾವು ಯಾರು ಅದರ ಬಗ್ಗೆ ಇದು ಹೇಳಲಿಕ್ಕಿಲ್ಲ ಅಂತ ಅವರ ಸೇವೆಯನ್ನು ನಾವೆಲ್ಲರೂ ನಮ್ಮೆಲ್ಲ ನಿರ್ದೇಶಕ ಮಿತ್ರರು ಅವರನ್ನು ಗೌರವಿಸಬೇಕು। ಪ್ರಾಥಮಿಕ ಆರೋಗ್ಯ ಕೇಂದ್ರದ ವೈದ್ಯಾಧಿಕಾರಿ ಡಾಕ್ಟರ್ ಸತೀಶ್ ಎಂಸಿ ಅವರು ಮಾತನಾಡಿ, ಕೊರೋನಾ ಸಂದಿಗ್ಧ ಪರಿಸ್ಥಿತಿಯಲ್ಲಿ ತಂಡವಾಗಿ ಕಾರ್ಯನಿರ್ವಹಿಸಿ ಕೊರೋನಾ ಹಿಮ್ಮೆಟ್ಟಿಸುವ ಆರೋಗ್ಯ ಕೇಂದ್ರದ ಸಿಬ್ಬಂದಿಗಳು ಉತ್ತಮ ಸೇವೆಯನ್ನು ಸಲ್ಲಿಸಿದ್ದಾರೆ। ಅವರನ್ನು ಗುರುತಿಸಿ ಗೌರವಿಸುವುದರ ಮೂಲಕ ಅವರ ಮನೋಸ್ಥೈರ್ಯ ಬೆಳೆಸುವುದು ಉತ್ತಮ ಕಾರ್ಯ ಎಂದು ಹೇಳಿದರು। ಆದರೂ ಎಲ್ಲರೂ ಕಷ್ಟಪಡೋದನ್ನು ನೋಡುವಾಗ ಕಳೆದ ವರ್ಷ ಎಲ್ಲರೂ ನಾನು ತಪ್ಪಾಗಿ ಹೇಳ್ತಿಲ್ಲ, ಎಲ್ಲ ಒಂದೇ ವರ್ಗವನ್ನು ಗುರುತಿಸಿ ಸನ್ಮಾನಗಳನ್ನು ಮಾಡುವಾಗ ಎಷ್ಟೋ ಸರಿ ಅನಿಸ್ತಿತ್ತು। ಯಾಕಂದರೆ ಈ ಸನ್ಮಾನ ಅನ್ನೋದು ಅದನ್ನು ಪೇಪರ್ ಹಾಕ್ತಾರೆ, ಅದಕ್ಕಿಂತಂದರೆ ಒಂದು ವರ್ಕ್ ಮಾಡೋ ಕಡೆ ಒಂದು ಕಷ್ಟಪಡೋ ಕಡೆ ನಾವು ಗುರುತಿಸಿ ನಿಮ್ಮ ಕೆಲಸ ಒಳ್ಳೆಯದಾಗಿದೆ, ನೀವು ಚೆನ್ನಾಗಿ ಮಾಡ್ತಿದ್ದೆ ಅಂತ ನಾವು ಹುಡುಗಿಸಿದ್ರೆ ಅವ್ರಿಗೆ ಇನ್ನೂ ಡಾಕ್ಟರ್ನ ಮೆಚ್ಚಿಸ್ಕೊಳ್ಬೇಕು, ಊರು ಜನಗಳನ್ನ ಮೆಚ್ಚಿಸ್ಕೊಳ್ಬೇಕು, ಇನ್ನೂ ನಾನು ಹುಮ್ಮಸ್ಸಲ್ಲಿ ಮಾಡಬೇಕು, ನಾವು ಹುಮ್ಮಸ್ಸನ್ನು ನೀವು ನಮಗೆ ಈ ವರ್ಷ ಕೊಟ್ಟಿದ್ದೀರಿ, ಖಂಡಿತ ಅದಕ್ಕೆ ನಾವು ನಿಮಗೆ ಚಿಗುರೊಂದಿಗೆ। ಆಯುಷ್ ವೈದ್ಯಾಧಿಕಾರಿ ಡಾಕ್ಟರ್ ಸೋಹನ್ ಕುಮಾರ್, ಪಿಲಾತಬೆಟ್ಟು ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಸಂಘದ ನಿರ್ದೇಶಕಿ ಹರ್ಷಿನಿ ಪುಷ್ಪಾನಂದ್, ಸಂಘದ ಉಪಾಧ್ಯಕ್ಷ ಉಮೇಶ್ ಪೂಜಾರಿ, ನಿರ್ದೇಶಕರಾದ ಬೂಬಸಪಲ್ಯ, ಸುಂದರ್ ನಾಯ್ಕ್ ಮೊದಲಾದವರು ಉಪಸ್ಥಿತರಿದ್ದರು।